ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪುತ್ತೂರದ ಒಡೆಯನ ಪಾದ ಪುಡ್ಡಾಡೊಂದು ರಡ್ಡು ಪಾತೆರುಗಳು ರಡ್ಡತ್ತೊಂಜಿ 4 ಪಾತೆರ್ವೆ. ಈ ಒಂಜಿ ಪೊರ್ಲ ಕಂಠದ ಲೇಸ್ ಸಂಪನ್ನತೆ ಆವೊಂದುಂಟು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂದು ಒಂಜಿ ಪಾತೆರುಂಟು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಇಂದೆತ್ತ ಸರಿಯಾಯಿನ ಪರಿಪಾಠ ಅಶೋಕ್ ರೈಕ್ಲು ಮಲ್ತೊಂದುಲ್ಲೇರು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅರೆ ಗೊತ್ತುಂಡು. ಐಕು ಬೋಡದೆ ಈ ಒಂಜಿ ಸೇವಾ ಸೌರಭ ಅಂದ್ ಪುದರ್ದೀತೇರೆ ದಿನ ಸೇವಾ ಸಂಭ್ರಮ ಅಂತ ಪಂಡಲ್ಲ ತಪ್ಪಾವ ಅಂದನ ಇಂಕು ತೋಜುಂಡು. ಒಂಜಿ ಎಡ್ಡ ರೀತಿಯ ಒಂಜಿ ಕಾರ್ಯಕ್ರಮ ಸಂಪನ್ನತೆ ಆವೊಂದುಂಡು. ಭಾರತೀಯ ಪರಂಪರೆಡು ಬೇತೆ ಬೇತೆ ರೀತಿಡು ಪಣ್ಪೇರು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಇನ್ಪಿನ ಸೂತ್ರಗಳುಂಡು. ಅವು ಮಾತ ಮುಲ್ಪ ಸಂಪನ್ನತೆ ಆಪುಣುಂದಿ ಅಂತ ತೆರೆಯೊಂದೆ ದಾನ್ಕೆಂಡ ಬಂಜಿದ ಬಡೋಗ ಒಂಜಾತು ಒಣಸ್ಸುಂಡು ತುತ್ತೆರೆ ಒಂಜಾತು ದುತ್ತೈತುಗಳಿನ ಕೊರ್ಪುನಂಜು ಪ್ರಯತ್ನ ಮೂಲ ಆವೊಂದುಂಡು. ಏನು ದುಂಬುದ 10 ನಿಮಿಷದ ಕಾರ್ಯಕ್ರಮ ಬತ್ತಿತ್ತೆ ಹಿಂಗೆ ಬಾರಿ ಮೆಚ್ಚುಗೆ ಹತ್ತನಂಚಿನ ಸಂಗತಿನ ಪಂಡುಂದೆ ಅಂಡ ನೆಟ್ಟು ಒಂತೆ ಅಭಿನಂದನೆ ಪಣ್ಣಾಗ ಅಶೋಕ್ ರೈಕ್ಳಿಗೆ ಪಂಡ ಯಾರುಜಿ ಆರ್ನ ಪಿರವಡಿ ಸೌರಭ ಅಂತ ಪಂಡ ಪರಿಮಳ ಅಂದಲ ನೆನೊಂಜಿ ಅರ್ಥ ಉಂಡು. ಸುಮವಿಲ್ಲದೆ ಸೌರಭ ಎಲ್ಲಿ ಇಂದಲ ಪನೋಳಿ ಅವು ಸೇರಿದ ಅಂದ್ಪಂಡು ಅರೆಗಳೊಂಜಿ ಧನ್ಯವಾದ ಪನೋಡು ಈ ಸಂದರ್ಭ ಏನು ಪಂಡೊಂದಲ್ಲೇ ಒಂಜಿ ತಾಟಿ ಪಂಡೆ ಹೆಚ್ಚಾವಂದೊಂದು ತೋಜು. 10ನೇ ವರ್ಷಗೂ 35,000 ಜನಗಳಿಗೆ ವಸ್ತ್ರದ ವಿತರಣೆದ ಕಾರ್ಯ ಆತನು. ಬಡವುಗಳು ಒಂಜಾತು ಒಂತೆ ಕೊರ್ಪುಣಂಚಿನ ಪ್ರಯತ್ನ ಆತನು. ಎರಡನೇ ಅದು ಇನ್ನೇನು ನಡಿಪಿಂಚಿ ಕಾರ್ಯಕ್ರಮ 50,000 ಮಿತ್ತು ಅವತ್ತು ಇತ್ತೆ ಬಂಡಿರಿ ನಾನು ಬರ್ಪಣಿಗೆ ಲಕ್ಷದೊಂಜಿ ಲೆಕ್ಕಾಚಾರ ಉಂಡು ಅವು ಸಾಕಾರ ಅವಡೊಂದು ಯಾನು ದೇವರೆಡ ಪ್ರಾರ್ಥನೆ ಮನ್ಪೆ 10 ಜನಗೂ ಬರಡಿ ಸಂಪತ್ತಿಗೂ ಮೌಲ್ಯ ವರ್ಧನೆ ಆಪಣ ಏಪ ಅಂದಿಕೇಂಡ ದಾನ ಮಲ್ತನ ಮಾತ್ರ ಐಕೆ ದಾನ ಮನ್ಪಡಿಗೆ ವಿಶೇಷವಾಯಿನೊಂಜಿ ವಿಚಾರವನ್ನು ಯಾನು 3 ದೀವೋಡು. ಅಧಿಕಾರ ದುಡ್ಡು ಪಗೆ ದರ್ಪ ಕೋಪದ ಬಲುಟು ಲೋಕನು ಗೆಲ್ಪುನವು ಕನತ ಗಂಟು ಪ್ರೀತಿದ ಬಲೋಟಾತೆ ಲೋಕನೇ ಗೆಲ್ತೊಂಡು ನಿಂಪಿನಕ್ಕೆ ಒಂಜಿ ಸಾಕ್ಷಿಯಾದ ಅಶೋಕ್ ರೈಗಳು ಕಾರ್ಯ ಮಾಡ್ತಾರೆ. ಅವಳೊಂಜಿ ಅಭಿನಂದನದ ವಿಷಯ ಅಂದ್ಪಂಡ ತಪ್ಪಾವಂದೆ ಲೋಕದ ಜನಗಳನ್ನ ಒಯ್ತೊಂಡು ಪ್ರೀತಿಡು ಒಯ್ತೊಂಡರೆ ಸಾಧ್ಯತೆ ಉಂಡು ಒಂದು ಆರು ಬಣ್ಣ ಪಾತೆರವು ಪ್ರೀತಿ ನಿಂಪಿನವು ಭಾರಿ ಶ್ರೇಷ್ಠವಾಯಿನವು. ಇತ್ತೆ ಜನಗಳೇನಟ್ಟು ಅಂತರುಂಡು ಮತ ಸಮಾಜಡು ತೋಜುನು ದಾಯಿಗಿಂಚ ದ್ವೇಷ ಭಾವ ದಿಂಜಿದುಂಡು ಒಂದು ಕೆಂಡ ಉಡಲ್ ನಮ್ಮಡ ಪ್ರೀತಿ ದಿಂಜಾಯಿನವಂತೆ ಕಡಿಮೆ ಆತನು ತೋಜುಂಡು. ಆ ಪ್ರೀತಿ ಕಡಿಮೆ ಅಂತರುಗಳಾಪನು ಒಂದರ್ಥ. ಆ ಪ್ರೀತಿ ದಿಂಜಾವನೊಂಜಿ ಕೆಲಸ ಅವಡು ಐಕೆ ನೆನೊಂಜಿ ಪುದರು ಮಾನವೀಯತೆ ಎಂದು ನೆನೊಂಜಿ ಪುದರುಂಡು. ಭಾರತ ದೇಶದ ಮೌಲ್ಯ ತ್ಯಾಗ ಬೊಕ್ಕ ಸೇವೆಗೆ ಅವು ರಾಷ್ಟ್ರೀಯವಾಯಿನ ಆದರ್ಶಗಳು ಅಂದೊಂದು ತೋಜುಂಡು. ಐತ ಮೌಲ್ಯ ಅತನ ಫಲಿತಾಂಶ ಒಂದು ಕೆಂಡ ಮಾನವೀಯತೆ ಓಲುಂಡ ಅಲ್ವ ಬದುಕು ಪೊರ್ಲಾಯರೆ ಸಾಧ್ಯತೆ ಉಂಡು. ತಾನು ಬದುಕೊಡು ನೆನೋರಿನ ಬದುಕೆರೆ ಬುಡೋಡು ಒಂದು ಧರ್ಮದ ಮರ್ಮ ನೀನು ತೆರಿನಿಂದ ಅಣ್ಣ ನಮ್ಮ ಬದುಕು ಎಡ್ಡಾರಿಗೆ ಸಾಧ್ಯತೆ ಉಂಡು ಒಂದು ಪಂಡೊಂದು ಹೆಚ್ಚಿಗೆ ಪಾತಿರೋದು ಸಮಯ ನಿಂಗುಣ್ಜಿಯಾನು ಈ ಕಾರ್ಯಕ್ರಮ ಪೊರ್ಲಾತನ ಪಣ್ಯರ ಮಾತ್ರ ಏನು ಬತ್ತನಾಯೆ ಅಂತ ಒಂದು ಎಡ್ಡೆ ಒಂದು ಆದರ್ಶವಾಯಿನ ಕಾರ್ಯಕ್ರಮ ಆ ಒಂದುಂಡು. ಅಣಿಸರ್ತಿ ಯಾರು ಪಂಡರೆ ಇಂಕ ಅಧಿಕಾರ ಬತ್ತನೆ ಏನು ದಾನೆ ಮಲ್ತೋನು ಉಳಿಯಿಂದು ಹೆಚ್ಚದಿನ ಸಾಕಾರ ಮಲ್ಪೊಂಜಿ ಪ್ರಯತ್ನ ಮಲ್ತೊಂದುಲ್ಲೇರು ನೆಲ್ಲೊಂಜಿ 2 ವರ್ಷ ಮಲ್ಪೆಂದೆಲ್ಲ ಬಂಡ ರೈತಲ್ಲ ಪೂರ್ತಿ ಒಣ್ಪೆಂದೆಲ್ಲ ಬಂಡೇರು ಅವು ಆವಡು ಜನಗಳಿಗೆ ಒಂಜಾತು ಯಾನ್ ಪಂಪಣ ಏಪಲ್ಲ ಪಿರೋದ ಬಾಕಿಲು ಓಪನ್ ಮನ್ಪೆರೆ ಪೂಡ್ಚಿ ಪಿರೋದ ಬಾಕಿಲು ಓಪನ್ ಆಪಣೆ ಬೊಡ್ಚಿ ಭ್ರಷ್ಟಾಚಾರನು ಮುಚ್ಚಿನೊಂಜಿ ಕೆಲಸ ಆವಡು ಅವು ಬತ್ತುಂಡ ಸಮಾಜ ಹಾಳಾಪುಂಡು ಭ್ರಷ್ಟಾಚಾರ ರಹಿತವಾದ ಅಧಿಕಾರ ಮಲ್ತುಂಡ ಖಂಡಿತ ಬದಲ ಒರಿಪುಗುದಾಲ ಸಂಶಯಿಜಿಂದು ಪಂಡೊಂದು ಸೇನಂಚಿನ ಮಾತೆರಿಗಳ ಮಲ್ಲ ಸಂಖ್ಯೆಡು ಉಳ್ಳೇರಿ ನಿಜವಾದ ನೆತ್ತ ಕೆಲವು ಪಾತ್ರನ ಆರೇ ಪಂಡೇರಿ ಎಂಕ್ಲೆ ಕೊರ್ಪಣಿಗೆ ದೆತೊಂಡ್ರೆ ಬೈದಿನತ್ತು ದುಮ್ಮು ಮಲ್ತನ ಅರ್ತಿ ಪಿರ್ತಿ ಉಂಡತ ಇನ್ನು ಪಟ್ಟುಣಿರ ಬೈದ ಅಂತ ಪಂತಾರೆ ಅವು ಮಲ್ಲ ಸಂಗತಿ ಅವು ಒರಿತನೇ ಇತ್ತೆ ಅವು ಒರಿತನೇ ಒರಿಯೋಡುಲ್ಲ. ಇನಿ ರಾಜಕೀಯ ಬೊಕ್ಕ ಧರ್ಮ ಇನ್ಪಿನ 2 ಶಬ್ದಗಳು ಇಲ್ಲ. ರಾಜಕೀಯ ನಿಪಿನಕ್ಕೆ ಶ್ರೀಮದ್ ಭಾಗವತದೊಲ ಎಡಿ ಎಡ್ಡೆ ಉತ್ತರಗಳನ್ನು ಕೊಡ್ಪೇರಿ ಕೃಷ್ಣದೇವೇರಿ ಇನ್ನು ನಿಕ್ಲೆಗೆ ಏನು ಮಾತಾ ತುಡರ ಪರ್ಬದ ಎಡ್ಡೆಪ್ಪನ ಬೈಕೊಡ ಬೋಡ್ಚ ಬೈಕೊಡ್ದಂಡ ಕೃಷ್ಣೇಂದ್ ಪಂಡ ಒಂಜಿ ಬೊಲ್ಪು ಕೃಷ್ಣೇಂದ್ ಪಂಡ ಒಂಜಿ ಬೊಲ್ಪು
ದೈನಿಕ ಎಂಡ ರಾಜಕೀಯ ಎನ್ನುವುದಕ್ಕೆ ಇನ್ನೊಂದು ಅರ್ಥಪೂರ್ಣವಾದ ಕೊಡುವುದಿದ್ದಾರೆ ಕೊರ್ಪುಂಡಾಂಡ ಎಡ್ಡೆ ಆಡಳಿತ ಅಂದು ನೆನಂಜುಪ್ಪುದರುಂಡೈಕಿ ರಾಜಕೀಯಡು ಧರ್ಮ ಬೋಡು ಧರ್ಮಡು ರಾಜಕೀಯ ಬುಡ್ಚಿ ಇನ್ನು ಅಶೋಕರ ಇಲ್ಲಿ ಪಣ್ಣೆಂಚಿನೇನು ಧರ್ಮದ ಬಗ್ಗೆ ಎಟ್ಟು ಒಂಜಾತು ಇದೆರ್ತದು ಇದು ಪಂಡೊಂಡೇರು ಧರ್ಮದಿಂದ ಗಳಿಸಬಹುದು ಧರ್ಮದಿಂದ ಉಳಿಸಬಹುದು ಧರ್ಮದಿಂದ ಬಳಸಲೂಬಹುದು ಅಪಾಯವಿಲ್ಲ ಅಂದರ್ಥ ಅಂಚಾದ ಧರ್ಮ ಪ್ರಜ್ಞೆಡು ಬದುಕುನಂಚಿನ ಬದುಕು ಬಾರಿ ಶ್ರೇಷ್ಠವಾಯಿನ ಅಂದು ಪಂಡೊಂದು ಇನ್ನೊಂದು ಸಂದರ್ಭಡು ಸೇರಿನಂಚಿನ ಮಾತೆರಿಗಿಲ್ಲ ದೇವೇರೆ ದೀಪಾವಳಿ ಪರ್ಬ ಅಂದು ಮಾತಿರಲ್ಲ ಒಂಜೊಂಜಿ ತುಡರಾವಡು ಅಂದು ಯಾನು ಪಂಡೊಂದುಲ್ಲೆ ನೇಸರು ದೇವೇರೆ ಕಂತನಾಗ ಪಂಡೇರಿಗೆ ಯಾನು ಕಂತೊಂದುಲ್ಲೆ ನಿನ್ನ ಬೊಲ್ಪು ಗೊರ್ಪುನಾಗ್ಲಿ ಏರ ಲಕ್ಕಿಜರಿಗೆ ಆಂಡ ಒಂಜಿ ತಿಬಿಲೆದ ತುಡರ ಪಂಡಿಗೆ ಯಾನು ಬೊಲ್ಪು ಕೊರಳಿ ಒಂತೆ ಪ್ರದೇಶ ಕೊರಳಿ ಅವಳೆ ಮುಡಿ ಸುತ್ತಮುತ್ತಲ ಯಾನು ಕೊರುವೆ ನೆನಲ ಬೊಲ್ಪು ಬೋಡ್ದಾಂಡ ನೆನಡ್ದು ಪಡೆ ಉಂಡ್ದಾಂಡ ನೆನಾತ್ ಬೊಲ್ಪ ಯಾರಿಗೆ ಸಾಧ್ಯತೆ ಉಂಡು ದೀಪದಿಂದ ದೀಪ ಅಂತ ಸಾಧ್ಯ ಆಂಡದಾಂಡ ಅಂಚಿನ ಬೊಲ್ಪು ನಮ್ಮ ಆವಡು ಒಂದು ಪಂಡೊಂದು ಬೊಲ್ಪಿನಿಪಿನಕ್ಕೆ ನೆನೊಂಜಿ ಅರ್ಥ ಇರವಿನ ಅರಿವು ಒಂದು ನಮ್ಮ ತೆರೆಯೋಣಂಚಿನ ಕೆಲಸ ಆವಡು ಒಂಜಿ ಪಾತೆರ ಪಂತೇರೆ ಗಭೀರೇರು ಒಂಜಾತು ಮೂರ್ಖ ಚಲ್ಲು ಜನಕ್ಲೇನು ಯಾನು ಊರೊರ್ಮೆ ನಾಡೊಂದು ಪಿದಡೆ ಚಲ್ಲು ಜನಕ್ಲೇನು ಊರೊರ್ಮೆ ನಾಡೊಂದು ಪಿದಡೆ ಬಯ್ಯ ಮುಟ್ಟಾಗ ರಾತ್ರಿ ಮುಟ್ಟಲ್ಲ ನಾಡ್ಯ ತಿಕ್ಕಿಜೇರು ಕಡೆಗೆ ಎನ್ನ ಉಳೇ ಯಾನು ನಿಲ್ಕದು ತೂಯೆ ಎನ್ನಾತು ಮಲ್ಲ ದಾನೆ ಚಲ್ಲು ಜನ ಬೇತೆ ಇರ್ಲ ಇಜ್ಜಿ ಇಂದು ಆರು ಪಂಡಂಚಿನ ಪಾತೆರೆಂಚಂದು ಇನ್ನ ಉಳ ಹಿಡಿದು ದುಂಬು ತೂವನು ಬೊಕ್ಕ ಪಿದೆದೇನು ತೂಳ ಅಂದು ನಮ್ಮ ಬುಳೆವಡು ಬಾಕಿದಂಗ ಬದುಕು ಬುಳೆಯರೆ ಬುಡೋಡಿ ನಿಪಿನೊಂಜಿ ಮಲ್ಲ ಸಂದೇಶ ಆಯ್ತ ಪಿರೋಡುಂಡು ಒಂದು ಪಂಡೊಂದು ಸಾಧ್ಯ ಆಂಡ ಧರ್ಮ ಪ್ರಜ್ಞೆಡು ಬದುಕುಗ ಸಮಾಜಗೂ ಈ ಟ್ರಸ್ಟ್ ದಾನೆ ಮಾಡ್ಕೊಂಡು ಕೇಂದ್ರ ಸಮಾಜ ಮುಖಿಯ ಅದುಂಡು ಯಾನು ಒಂಜಿಗೆರೆ ಓದೊಂಡೆ ಆಶ್ರಯದ ಅಂತನೆಗಳಿಗೆ ಆಶ್ರಯ ಇಲ್ಲು ಕಟ್ಟದ ಕೊರ್ಪುನೊಂಜಿ ಪ್ರಯತ್ನ ಅರಡೆ ಉಂಡು ಜಾಗೆಲ್ಲ ಕೊರ್ಪುನೊಂಜಿ ಪ್ರಯತ್ನ ಆಪುಂಡು ಐತೆ ಒಟ್ಟಿಗೆ ಇಲ್ಲು ಕೊರ್ಪುನೊಂಜಿ ಪ್ರಯತ್ನ ಆಪುಂಡು ಯಾನು ತೆರಿ ಉಂಡೆ ಅವಳು ಬಾರಿ ಎಡ್ಡೆ ಬೇಲೆ ಅರ್ಹರಿಗೆ ಸಹಾಯವನ್ನು ಮಾಡಬೇಕು ಅದು ಬಾರಿ ಸೂಕ್ಷ್ಮದ ಜನ ಅಶೋಕರೈಗಳು ಪೋಪೆರೆ ತೆರಿಪೆರೆ ಐನ್ ತೆರಿದಾಕ್ಲೆ ಬೋಡ್ತೇನೆ ಮಾತ್ರ ಕೊರ್ಪುನೊಂಜಿ ಪ್ರಯತ್ನ ಆಪುಂಡು ಪೊಕ್ಕಡೆ ಕೊರ್ಪುಜೀರಿ ಐನ ತೆರಿದು ಕೊರ್ಪೇರು ಅವು ಅರಿವಿನೊಂದಿಗೆ ಕೊಡುವುದು ಒಂದು ತಿಳುವಳಿಕೆ ಕೊರ್ಪುನೊಂಜಿ ಕೆಲಸ ಒಂದುಂಡು ಬಾರಿ ಮೆಚ್ಚುಗೆದ ಕೆಲಸ ಅಚ್ಚುಕಟ್ಟದ ಕಾರ್ಯಕ್ರಮ ಮುಲ್ಪ ಸಂಪನ್ನತೆ ಆತನು ಒಂಜಿ ಶಿಸ್ತುಬದ್ಧವಾದ ನಡತನಂದು ಬಂಡ ಐಕ್ ಒಂಜಿ ಸಾಕ್ಷಿಯಾದ ಮುಲ್ಪ ಸೇರ್ನ ಜನಗಳು ನಿಕ್ಲೆ ಕೊಂಚ ಅಭಿನಂದನೆ ಪಡೆಯರ ಯಾನು ಇಚ್ಛೆ ಪಡೆಯ ಒಂದುಲ್ಲೆ ದುಂಬದ ಕಾರ್ಯಕ್ರಮ ಸಾಂಗವಾದ ನಡೆಪಾಡುಂದು ದೇವರೆಡ ಪ್ರಾರ್ಥನೆ ಮಲ್ತೊಂದು ಸೇರ್ನಂಚಿನ ಮಾತೆರಿಗಿಲ್ಲ ಧರ್ಮ ಎನ್ಪಿನ ಬಾರಿ ಶ್ರೇಷ್ಠವಾಯಿ ನಾವು ನಮ್ಮನ್ನು ಒರಿಪಾದನ ಧರ್ಮ ಮುಗಿಪುಂಡಲ ಧರ್ಮನೇ ನಮ್ಮ ನಡತೊಂಡ ಮಿತ್ತುಂಡು ಒಂದು ಪಂಡೊಂದು ನಡೆ ನುಡಿಯೇ ಧರ್ಮದ ಮರ್ಮ ಅಂತ ಪಂಡ ದಿನ ಪಾತೆರುಂತಾವೆ ಅವಧೂತ್ ಚಿಂತನ್ ಗುರುದೇವದತ್ತ. ಗೌರವಾನ್ವಿತ ಸ್ವಾಮೀಜಿಯವರಿಗೆ ತಮಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವುದರೊಂದಿಗೆ ಸಾಂಕೇತಿಕವಾದ ವಸ್ತ್ರ ವಿತರಣೆ ಇಲ್ಲಿ ನಡೆಯುತ್ತದೆ. ದಯವಿಟ್ಟು ಯಾರು ನೀವು ಬಹಳ ಸೌಮ್ಯದಿಂದ ಕಾರ್ಯಕ್ರಮವನ್ನು ತಾವು ಪಡ್ಕೊಳ್ಳಿ. 15-16 ಕೌಂಟ್ರ್ ಇದೆ. ಇವತ್ತು ಸಾಂಕೇತಿಕವಾಗಿ 9 ಜನರಿಗೆ ಈ ವೇದಿಕೆಯಲ್ಲಿ ನಾವು ವಸ್ತ್ರವನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. 9 ಜನರನ್ನು ಈಗಾಗಲೇ ಹೇಳಿದ್ದೇವೆ ನಾವು. ದಯವಿಟ್ಟು ತಾವು ಅಲ್ಲ ಬನ್ನಿತ ಒಂದು ಬದಲಾವಣೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸನ್ಮಾನ್ಯ ಸೀತಾರಾಮ ಶೆಟ್ಟಿ ಹೆಗಡೆ ಹಿತ್ತಿಲು ಬಹುಶಃ ಅಶೋಕ್ ಕುಮಾರ್ ರೈಯವರ ಹೆಗಲಿಗೆ ಹೆಗಲು ಕೊಟ್ಟು ತನ್ನ ಸೇವೆಯನ್ನು ಮಾಡಿದವರು. ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಮತ್ತು ಪ್ರಗತಿಪರ ಕೃಷಿಕರು ಸನ್ಮಾನ್ಯ ಸೀತಾರಾಮ್ ಶೆಟ್ಟಿ ಹೆಗಡೆ ಹಿತ್ತಿಲು ಇವರನ್ನು ಅತ್ಯಂತ ಆತ್ಮೀಯವಾಗಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಗೌರವಾನ್ವಿತರು ಈ ವೇದಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರು ಅವರಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳುತ್ತಾ ಈ ಒಂದು ಸನ್ಮಾನ ಪತ್ರವನ್ನು ನಿರಂಜನ್ ರೈ ಮಠಂತ ಬೆಟ್ಟು ಇವರು ವಾಚಿಸ್ತಾರೆ. ಶ್ರೀಯುತ ಸೀತಾರಾಮ್ ಶೆಟ್ಟಿ ಹೆಗ್ಡೆಗಿತ್ತಲು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ನಲ್ಮೆಯ ಬಂಧು, ನಮ್ಮ ಟ್ರಸ್ಟ್ನ ಹಿರಿಯ ಪದಾಧಿಕಾರಿಗಳು, ಟ್ರಸ್ಟ್ನ ಪ್ರಗತಿಯ ಹಿತಚಿಂತಕರು, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಹಕಾರ, ಜನಪದ ಕ್ಷೇತ್ರಗಳಲ್ಲಿ ಅಪರಿಮಿತ ಸೇವೆ ಸಲ್ಲಿಸಿರುವ ತಮಗೆ ದೀಪಾವಳಿಯ ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಅರ್ಪಿಸುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮದ ಕೀರ್ತಿಶೇಷ ಗಂಗಾಧರ್ ಶೆಟ್ಟಿ ದಂಪತಿಯ
ಹಿರಿಯ ಪುತ್ರರಾಗಿ ಜನಿಸಿರುತ್ತೀರಿ. ಪುತ್ತೂರಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ವಿಜಯ ಬ್ಯಾಂಕಿನ ಶಾಖಾ ಪ್ರಬಂಧಕರಾಗಿ ಹಿರಿಯ ಅಧಿಕಾರಿಯಾಗಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿರುತ್ತೀರಿ. ಪ್ರಗತಿಪರ ಕೃಷಿಕರಾಗಿ, ಜನಪದ ಕ್ರೀಡೆ ಕಂಬಳದ ಪ್ರೋತ್ಸಾಹಕರಾಗಿ, ಶ್ರೀ ಗಣೇಶೋತ್ಸವ ಸಮಿತಿ ಕೋಡಿಂಬಾಡಿ ಇದರ ಗೌರವಾಧ್ಯಕ್ಷರಾಗಿ ಶ್ರೀಯುತ UT ಖಾದರ್ ಅವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಗೌರವಾಧ್ಯಕ್ಷರಾಗಿ ರೈತ ಸಂಘ ಕೋಡಿಂಬಾಡಿ ವಲಯದ ಅಧ್ಯಕ್ಷರಾಗಿ, ರೋಟರಿ ಕ್ಲಬ್ ಪುತ್ತೂರು ಇದರ ಪದಾಧಿಕಾರಿಯಾಗಿ, ಕೋಡಿಂಬಾಡಿ ಗ್ರಾಮದ ಶ್ರೀ ಮೈಸಮರದಿ ದೇವಸ್ಥಾನದ ಬ್ರಹ್ಮಕಲಸದ ಕಾರ್ಯಾಧ್ಯಕ್ಷರಾಗಿ, ಹೀಗೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ನಿಸ್ವಾರ್ಥವಾಗಿ ದುಡಿದಿರುತ್ತೀರಿ. ಟ್ರಸ್ಟ್ನ ಕಾರ್ಯಗಳಲ್ಲಿ ಶ್ರೀದೇವಿಯ ಬ್ರಹ್ಮಕಲಸ ಸಂದರ್ಭಗಳಲ್ಲಿ ಮನೆ ಮನೆಗೆ ಭೇಟಿಯ ಮೂಲಕ ಕಾರ್ಯವೆಸಗಿ ಮಾತೆಯ ಕೃಪೆಗೆ ಪಾತ್ರರಾಗಿರ್ತೀರಿ. ಸತ್ಯ, ನೇರ, ನಿಷ್ಠುರವಾದಿಗಳಾದ ತಮ್ಮ ಮೃದು ಅಂತರಂಗವನ್ನು ನಾವೆಲ್ಲ ಅರಿತಿದ್ದೇವೆ. ಬಡವರ, ಅವಕಾಶ ವಂಚಿತರ, ದುರ್ಬಲ ವರ್ಗದವರ ಅಂತರಾಳದ ಶಕ್ತಿಯಾಗಿ ಮತ್ತು ಧ್ವನಿಯಾಗಿರುತ್ತೀರಿ. ತಮ್ಮ ಶ್ರೇಷ್ಠ ಕಾರ್ಯಗಳಿಗೆ ಉತ್ತೇಜನ ನೀಡುವ ತಮ್ಮ ಧರ್ಮಪತ್ನಿ ಶ್ರೀಮತಿ ಪೂರ್ಣಿಮಾ ಶೆಟ್ಟಿ, ಪುತ್ರ ಕಾರ್ತಿಕ್ ಶೆಟ್ಟಿ, ಕೃತಿಕಾ, ಅಳಿಯ ನಿತಿನ್, ಸೊಸೆ ಪವಿತ್ರ, ಮೊಮ್ಮಕ್ಕಳೊಂದಿಗೆ ಸಂತಸದ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದೀರಿ. ಹಿರಿಯರಾದ ತಮಗಿದು ದೀಪಾವಳಿಯ ಸೇವಾ ಸೌರಭ ಸಂದರ್ಭದಲ್ಲಿ ತಮಗೆ ಪ್ರಣಾಮ ಪೂರ್ವಕವಾಗಿ ಅಭಿನಂದನಾ ಪತ್ರ, ಸನ್ಮಾನ, ಮುಂದೆಯೂ ಇಂಥ ಸೇವೆ ಮಾಡುವ ಭಾಗ್ಯವನ್ನು ದೇವರು ಕರುಣಿಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಈಗ ನಮ್ಮ ಪ್ರೀತಿಯ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವ ಹಿರಿಯರಾದ ಸೀತಾರಾಮ್ ಶೆಟ್ಟಿ ಅವರಿಗೆ UT ಖಾದರ್ ಅವರು, ಸ್ಪೀಕರ್ ಅವರು, ಮತ್ತೆಲ್ಲ ಅಶೋಕ್ ಕುಮಾರ್ ರೈ ಅವರು, ಮತ್ತೆಲ್ಲ ನಮ್ಮ ಬಂದಿರುವ ಎಲ್ಲ ಮುಖ್ಯ ಅತಿಥಿಗಳು ಸೇರಿಕೊಂಡು ನಮಗೆಲ್ಲರಿಗೂ ಪ್ರೀತಿಯನ್ನು ಹಂಚಿದ, ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದ, ಜವಾಬ್ದಾರಿಯನ್ನು ಹಂಚಿದ, ಟ್ರಸ್ಟ್ನ ಮತ್ತು ಜನರ ಸೇವೆಯನ್ನು ಮಾಡಿದ ಶ್ರೀಯುತ ಸೀತಾರಾಮ್ ಶೆಟ್ಟಿ ಅವರಿಗೆ ಎಲ್ಲರ ಚಪ್ಪಾಳೆಯೊಂದಿಗೆ ಈ ಒಂದು ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರು, ಮಹಿಷಮರ್ದಿನಿ ದೇವಿ ತಮಗೆ ಮುಂದೆ ಇನ್ನಷ್ಟು ಸೇವೆ ಮಾಡುವ ಯೋಗ ಭಾಗ್ಯವನ್ನ ಕರುಣಿಸಲಿ, ಆರೋಗ್ಯವನ್ನ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಒಂದು ಸೇವಾ ಸೌರಭ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಸೀತಾರಾಮ್ ಶೆಟ್ಟಿ ಅವರು ಸನ್ಮಾನವನ್ನು ಮಾಡಿರುವ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗೌರವಾನ್ವಿತರೆ, ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಮ್ಮ ವೇದಿಕೆಯ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸ್ಪೀಕರ್ ಸನ್ಮಾನ್ಯ UT ಖಾದರ್ ರವರಿಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ರವರು ಶಾಲು ಹೊದಿಸುವುದರ ಮೂಲಕ ಆರತಿ ಬೆಳಗಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಆತ್ಮೀಯರೇ, ಗೌರವಾನ್ವಿತ ಸ್ವಾಮೀಜಿಗಳು, ಗೌರವಾನ್ವಿತ ಸಭಾಧ್ಯಕ್ಷರು UT ಖಾದರ್ ಸ್ಪೀಕರ್ ಅವರ ಬಗ್ಗೆ 2 ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಅವರಿಗೆ ಅನಿಸಿತು. ಈಗ ಮಾತಾಡ್ತಾರೆ ಸ್ವಾಮೀಜಿಗಳು. ಪ್ರೀತಿದ ಭಗವದ್ ಭಕ್ತರೇ, ಕೂಡ ಪಾತ್ರೆಗಳನ್ನತ್ತದ ಇಂಜ ಸಮಯದೇ ಪೂಜೆಯನ್ನು ಆ್ಯಂಡ್ ಸ್ಪೀಕರ್ ಬರ್ತದೆ ರಥ ಒಂಜಿ ಅಭಿನಂದನೆ ಬನ್ನೋಡರಿಗೆ ನಮ್ಮ ತುಳುನಾಡದಾರತ್ತ ಒಂತೆ ವಿಧಾನಸಭೆದೋಡು ಅಲ್ಪ ಒಂಜಾತ್ ತುಳುತ ಸೊರಗಿತ್ತದಿರಂದಾಂಡ ಒಂತೆ ಅವಳೆ ಮುಳೆ ಪಗರ್ನ ನಂಗೆ ತೋಜುನು ಮಾತ ತುಳುತ ಭಾಷೆ ತುಳುಕು ಆಂಡ ಸಾಧ್ಯ ಆಯ್ನಾತ್ ಬೇಗ ಒಂಜಾತ್ ಮಾನಾದಿಗೆ ಬರ್ಪಣಿ ಪ್ರಯತ್ನ ಮನ್ಪೇರೆಂಟೆ ಒಂತೆ ಒತ್ತಡ ಬೋಡು ಒಂದು ಈ ಸಂದರ್ಭಡು ಪಂಡೊಂದು ಅರೆ ಕುಡಂಜಿ ಅಭಿನಂದನೆ ಪಂಡೊಂದು ತುಳುತ ಸ್ವರ ಮಲಯಾಳത്തിൽ പറയുന്നു ആണ്ട ആർണ ഭാഷയുടെ പാത്തിരുന്നാണ്ടല്ല ಒಂಜಾತ್ ಆತ್ಮೀಯತೆ ಉಂಡು
ಅಂಡ ಸುರುತ ಸೊರಂಗಿಗೆ ಎಂದನೆ ತುಳುತ ಐಕ ಬಡದಿರಿಗೆ ಪ್ರತ್ಯೇಕ ಅಭಿನಂದನೆ ಪಂಡೊಂದುಲ್ಲ ಈ ಸಂದರ್ಭ ಪಂಡೊಂದು ಸಾಧ್ಯ ಆಯ್ನ ಬೇಕ ನಮ್ಮಡ ರಾಜ್ಯ ಭಾಷೆಲ ಆವಡು ಬೊಕ್ಕ ಮಾನಾದಿಗೆ ಎತ್ತಿಕೊಡು ಏನು ಮನೆ ಪರಿಚಯಕ್ಕೂ ಸೇರುಣಿನ್ಬಿನೊಂಜಿ ಒತ್ತಡಲ ನಮ್ಮಡ ಉಂಡು ಅವು ಸಹಕಾರ ಆವಡಂದು ಈ ಸಂದರ್ಭ ಕೂಡ ಅವರಿಗೆ ನೆನಪು ಮಲ್ತೊಂದು ನೆನಪು ಯಾಪಲ ದೀಪೆರಾರು ಒಂಜಾತ ಎಡ್ಡೆ ಪುದಿ ಪಡಂದು ಆತೆ ಪಂಡೊಂದು ಅವರಿಗೆ ದುಂಬು ಶ್ರೇಯಸ್ಸನ್ನು ಪಂಡೊಂದು ಏನೇ ರೈಕುಲು ಎಪ್ಪಡದೇರು ಒಂಜಾತ ಆತ ರೀತಿ ಈ ರೀತಿ ಸೇರೋಡುಂದಾಂಡ ಒಂಜಾತ ಮಲ್ಲ ಮನಸ್ಸುಗಳು ಮುಳು ಒಟ್ಟಾತನಂದು ಪಂಡೊಂದು ಏನ ಪಾತೆರು ಅಂತವೆ ಅವಧೂತ ಚಿಂತನ ಗುರುದೇವ ದತ್ತ.